ಬೆಳಗಿನ ತಿಂಡಿ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಡಬೇಕಾ? ಅದರ ರುಚಿ ಕೂಡ ಡಬಲ್ ಇರಬೇಕಾ? ಹಾಗೆಯೇ ನಿಮ್ಮ ಆರೋಗ್ಯ ಕೂಡ ಡಬಲ್ ಆಗಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಸೂಪರ್ ಆಗಿರುವಂಥ, ತುಂಬಾ ಸುಲಭವಾಗಿರುವಂಥ ಮತ್ತು ನಿಮ್ಮ ಆರೋಗ್ಯನ ಡಬಲ್ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರುವಂಥದ್ದು ಹೆಸರು ಬೇಳೆಯ ಕಿಚಡಿ. ಈ ಹೆಸರುಬೇಳೆ ಕಿಚಡಿ ಇದೆಯಲ್ವಾ, ನಮಗೆ ಬೆಳಗ್ಗೆ ತುಂಬ ಅರ್ಜೆಂಟ್ ಇರುವಾಗ, ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮ್ ಕಮ್ಮಿ ಇರುತ್ತೆ, ಗಡಿಬಿಡಿಯಲ್ಲಿ ಇರುವಾಗ ಮಾಡಲಿಕ್ಕೆ ತುಂಬ ಸುಲಭ. ಯಾಕಂತಂದರೆ ಅಂದರೆ ಕಮ್ಮಿ ಟೈಮ್ ಸಾಕಾಗುತ್ತೆ. ಇನ್ನೊಂದು ಏನು ಅಂತಂದರೆ ತುಂಬ ರುಚಿ ಇರುತ್ತೆ. ಇನ್ನೊಂದು ಏನು ಅಂತಂದರೆ ನಮ್ಮ ಆರೋಗ್ಯ ಕೂಡ ಇದು ಡಬಲ್ ಮಾಡುತ್ತೆ. ಯಾಕಂತಂದರೆ ಈ ಹೆಸರು ಬೇಳೆಯಲ್ಲಿದೆಯಲ್ವಾ, ತುಂಬ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಜಾಸ್ತಿ ಇರುತ್ತೆ. ಇದನ್ನ ಅಟ್ಲೀಸ್ಟ್ ವಾರಕ್ಕೊಂದು 2 ಸರಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಮಕ್ಕಳನ್ನು ಹೆಲ್ದಿಯಾಗಿಡಲಿಕ್ಕೆ, ಮಕ್ಕಳ ಆರೋಗ್ಯನ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಹೆಸರು ಬೇಳೆ ಕಿಚಡಿ ತುಂಬಾ ಒಳ್ಳೆಯದು. ಹಾಗೆಯೇ ಈ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಕ್ ಪೇಷಂಟ್ ಇರ್ತಾರಲ್ವ, ಅಂಥವರಿಗೆ ಕೂಡ ಈ ಹೆಸರು ಬೇಳೆ ಕಿಚಡಿ ತಿನ್ನೋದ್ರಿಂದ ತುಂಬಾ ಅವರ ಆರೋಗ್ಯದಲ್ಲಿ ಇಂಪ್ರೂವ್ ಆಗುತ್ತೆ. ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು, ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಟೋಟಲ್ ಆಗಿ ಈ ಹೆಸರು ಬೇಳೆ ಇದೆಯಲ್ಲ ತುಂಬ ಒಳ್ಳೆಯದು. ಈ ರೆಸಿಪಿ ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ಚಾನೆಲ್ನಲ್ಲಿ ತುಂಬಾ ಒಳ್ಳೊಳ್ಳೆ ರೆಸಿಪಿಗಳು ಮತ್ತು ದಿನನಿತ್ಯದ ಜೀವನಕ್ಕೆ ಬೇಕಾಗುವಂಥ ಒಳ್ಳೊಳ್ಳೆ ಟಿಪ್ಸ್ಗಳಿದೆ, ಮಿಸ್ ಮಾಡದೆ ನೋಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಆದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ಹೆಸರು ಬೇಳೆ ಕಿಚಡಿಯನ್ನು ಮಾಡಲಿಕ್ಕೆ ಮೊದಲಿಗೆ ನಾನು 1 ಲೋಟದಷ್ಟು ಅಕ್ಕಿ, ಅಂದರೆ ಊಟದ ಅಕ್ಕಿ, ಹಾಗೆಯೇ 1 ಲೋಟದಷ್ಟು ಬೇಳೆ, ಹೆಸರು ಬೇಳೆ, ಇಷ್ಟನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬೇಕಾದರೆ ತೊಳೆದುಕೊಂಡು ಅಥವಾ ಹಾಗೆಯೇ ಒಂದು 10 ನಿಮಿಷ ನೀವು ನೀರಲ್ಲಿ ನೆನೆ ಹಾಕಲಿಕ್ಕೆ ಬಿಡಬೇಕು. ಇವಾಗ ನಾವು ತರಕಾರಿಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಕಿಚಡಿನ ಮಾಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು 1-2 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಿ. ಕಿಚಡಿಯನ್ನು ತುಪ್ಪದಲ್ಲೇ ಮಾಡಿದರೆ ರುಚಿ ಡಬಲ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಕಾದ ನಂತರ 1 ಚಮಚದಷ್ಟು, ಒಂದು ಅರ್ಧ ಚಮಚ ಸಾಕು, 1 ಚಮಚ ಏನು ಬೇಕಾಗಿಲ್ಲ, ಜೀರಿಗೆಯನ್ನು ಹಾಕ್ಕೊಂಡು ಅದು ಸಿಡಿದ ನಂತರ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಹುರಿದುಕೊಳ್ಳಿ. ಚೆನ್ನಾಗಿ ಜೀರಿಗೆ ಸಿಡಿಯಲಿ, ಹಾಗೆಯೇ ಇಂಗಿದು ಹಸಿ ಫ್ಲೇವರ್ ಹೋಗಲಿ. ಅಷ್ಟಾದ ನಂತರ 1-2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈರುಳ್ಳಿಯನ್ನು ಕೂಡ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ನೀಟಾಗಿ ಹುರಿದುಕೊಳ್ಳಿ. ಇದಾದ ನಂತರ ಇವಾಗ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಮೊದಲಿಗೆ 1 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಒಂದು ಸ್ವಲ್ಪ ನೆನೆ ಹಾಕಿರುವಂತಹ ಬಟಾಣಿ ಕೂಡ ಹಾಕೊತಾ ಇದ್ದೇನೆ. ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಬೀನ್ಸ್, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಈ ತರಕಾರಿಯನ್ನು ತುಪ್ಪದಲ್ಲಿ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಅಟ್ಲೀಸ್ಟ್ 1 ನಿಮಿಷ ಆದರೂ, ಎರಡು ನಿಮಿಷ ನೀವು ತುಪ್ಪದಲ್ಲಿ ತರಕಾರಿನ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಾವು ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೋಬೋದು. ಒಂದು 1/4 ಚಮಚದಷ್ಟು ಖಾರ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ, ಹಾಗೆಯೇ ಒಂದು 1/4 ಚಮಚದಷ್ಟು ಗರಂ ಮಸಾಲ ಪುಡಿ, ಒಂದು ಅರ್ಧ ಚಮಚದಷ್ಟು ಟೇಸ್ಟಿಂಗ್ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನಾನು ಒಂದು 3/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಟೇಸ್ಟಿಂಗ್ ಪುಡಿ ಇಲ್ಲದಿದ್ದರೆ ಏನು ತೊಂದರೆ ಇಲ್ಲಿದೆ. ಆ್ಯಕ್ಚುಲಾಗಿ ನಾನು ಮನೇಲೇ ಮಾಡಿರುವಂಥದ್ದು, ಅಂಗಡಿಯಿಂದ ತಂದ ಕೆಮಿಕಲ್ ಹಾಕಿರೋ ಟೇಸ್ಟಿಂಗ್ ಪುಡಿ ಅಲ್ಲ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ತುಂಬ ಚೆನ್ನಾಗಿರುತ್ತೆ. ಇದನ್ನ ಹಾಕಿ ಮಾಡಿದರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಮಸಾಲೆ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿದ ನಂತರ ಕಮ್ಮಿ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಇದನ್ನೆಲ್ಲ ಫ್ರೈ ಮಾಡಿದಾದ ನಂತರ ನಾವು ನೆನೆ ಹಾಕಿಟ್ಟಿರುವಂಥ ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ ನೀವು ಇದನ್ನ ಈ ಮಸಾಲೆ ಮತ್ತು ತರಕಾರಿಗಳ ಜೊತೆಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಇವಾಗ ನೀರನ್ನು ಹಾಕೋಬೋದು. ರೈಸ್ ಮತ್ತು ಹೆಸರು ಬೇಳೆ ಸೇರಿಸಿ 2 ಲೋಟ ಇತ್ತು, ನೀರು 6 ಲೋಟ ಹಾಕೋಬೇಕು, ಅಂದರೆ 3 ಪಟ್ಟು. 1 ಲೋಟ ಇದ್ದರೆ 3 ಲೋಟದಷ್ಟು ನೀರು, 2 ಲೋಟ ಇರೋದಕ್ಕೋಗಿ 6 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ನೀರು ಜಾಸ್ತಿ, ಯಾಕಂತಂದರೆ ಕಿಚಡಿಗೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 6 ವಿಷಲ್ ಹಾಕಿಸಿ ಕುಕ್ಕರ್ ಪ್ರೆಷರ್ ಹೋದ ನಂತರ ಚೆಕ್ ಮಾಡಿ. ತುಂಬಾ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಬೇಯಬೇಕು. 5-6 ವಿಷಲ್ ಆದರೂ ಹಾಕಿಸ್ಕೊಳ್ಳಿ.
ಸ್ವಲ್ಪ ದಪ್ಪ ಇದ್ದರೆ ಕಿಚಡಿ, ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರೋದು. ಅದರಿಂದ ದಪ್ಪ ಏನಾದರೂ ಇದ್ದರೆ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ, ಅಂದರೆ ಪ್ರೆಷರ್ ಎಲ್ಲ ಕಮ್ಮಿ ಆದ ನಂತರ ಚೆಕ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡಿ ಕಿಚಡಿ ಥರ ಮಾಡಬೇಕು. ಅದಾದ ನಂತರ ನೀರನ್ನು ನೋಡಿಕೊಂಡು ಒಂದು ಸ್ವಲ್ಪ ಬೇಕಾದರೆ ನೀರನ್ನು ಸೇರಿಸಿ ಮತ್ತೊಂದು ಸ್ವಲ್ಪ ಕುದೀಲಿಕ್ಕೆ ಬಿಡ್ಬೋದು. ನೋಡಿ, ಸೂಪರ್ ಆಗಿರುವಂಥ ಕಿಚಡಿ ರೆಡಿ ಆಗಿದೆ. ಇದಕ್ಕೀಗ ಒಗ್ಗರಣೆನ ಹಾಕ್ಕೊಳ್ಳಿಕ್ಕೆ ತುಪ್ಪನ ಕಾಯಿಸ್ಬಿಟ್ಟು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆಯೇ ಒಂಚೂರು ಉದ್ದಿನಬೇಳೆ ಬೇಕಾದರೂ ಹಾಕ್ಕೋಬೋದು, ಹಾಗೆಯೇ ಒಣಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನಾವು ಒಗ್ಗರಣೆನ ರೆಡಿ ಮಾಡಿಕೊಂಡು ಬಿಸಿ ಇರುವಾಗಲೇ ಈ ಕಿಚಡಿಗೆ ಹಾಕೋಬೇಕು. ನೀವು ಕೊತ್ತಂಬರಿ ಸೊಪ್ಪನ್ನು ಡೈರೆಕ್ಟಾಗಿ ಕಿಚಡಿಗೆ ಹಾಕಿದರೂ ನಡೀತದೆ, ಒಗ್ಗರಣೆಗೆ ಹಾಕಿದರೂ ಸೂಪರ್ ಆಗಿರುತ್ತೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬಾ ಒಳ್ಳೆಯದು. ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಸೂಪರಾಗಿ ಕಿಚಡಿ ರೆಡಿ ಆಗಿದೆ. ಬಿಸಿ ಬಿಸಿಯಾಗಿ ಇರುವಾಗಲೇ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ತಿನ್ನಬೇಕು, ಆವಾಗ ಅದರ ಮಜನೇ ಬೇರೆ, ಸಖತ್ ಚೆನ್ನಾಗಿರುತ್ತೆ. ಈ ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.